ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಹೊಗಳಿರುವಂತಹ ಈ ದೇವಾಲಯಕ್ಕೆ ಭೇಟಿ ನೀಡಿದರೆ ಸಾಕು, ಮಾನಸಿಕ ಕಾಯಿಲೆಗಳು ಕೂಡ ನಿರ್ಮೂಲನೆಯಾಗುವಂತಹ ಒಂದು ವಿಶೇಷವಾದ ಬೆಟ್ಟದ ಮೇಲಿರುವ ದೇವಿಯ ವಿಸ್ಮಯಕಾರಿ ದೇವಾಲಯದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಸ್ವಾಮಿ ವಿವೇಕಾನಂದರು ಒಂದು ಬಾರಿ ಧ್ಯಾನಕ್ಕೆಂದು ಈ ಬೆಟ್ಟಕ್ಕೆ ಬಂದಿದ್ದರಂತೆ. ಅದರ ಅನುಭವವನ್ನು ಈ ರೀತಿಯಾಗಿ ಅವರು ಹಂಚಿಕೊಳ್ಳುತ್ತಾರೆ. ತಮ್ಮ ಡೈರಿಯಲ್ಲಿ ಕೂಡ ಈ ರೀತಿ ಬರೆದಿದ್ದಾರಂತೆ. ಅವರು ಹೇಳುತ್ತಾರೆ, ಈ ಬೆಟ್ಟಕ್ಕೆ ಒಮ್ಮೆ ಕಾಲಿಟ್ಟರೆ ವಾಪಸ್ ಹೋಗಲು ಮನಸ್ಸೇ ಬರುವುದಿಲ್ಲವಂತೆ. ಪ್ರಪಂಚದ ಯಾವ ಮೂಲೆಯಲ್ಲೂ ಸಿಗದಂತಹ ನೆಮ್ಮದಿ ಈ ಬೆಟ್ಟದ ತುದಿಯಲ್ಲಿ ಸಿಗುತ್ತದೆಯಂತೆ. ಸ್ವಾಮಿ ವಿವೇಕಾನಂದರು ಸೇರಿದಂತೆ ಹಲವರನ್ನು ತನ್ನತ್ತ ಆಕರ್ಷಿಸಿದ ಈ ಬೆಟ್ಟದ ಬಗ್ಗೆ ವಿದೇಶಿ ಪ್ರವಾಸಿಗರು ಕೂಡ ಹೊಗಳಿಕೆಯ ಮಾತುಗಳನ್ನು ಹೇಳುತ್ತಿದ್ದಾರೆ. ಈ ಬೆಟ್ಟದ ದೇವಾಲಯಕ್ಕೆ ಬಂದರೆ ಸಾಕು, ಮಾನಸಿಕ ಕಾಯಿಲೆಗಳು ಕೂಡ ನಿವಾರಣೆಯಾಗುತ್ತದೆಯಂತೆ. ಈ ಬೆಟ್ಟಕ್ಕೆ ಕಾಲಿಡುತ್ತಿದ್ದಂತೆ ಆಧ್ಯಾತ್ಮಿಕ ಸೆಳೆತ ದೇಹವನ್ನು ಪ್ರವೇಶಿಸಿ ದೇಹದಲ್ಲಿ ಕಂಪನ ಶುರುವಾಗುತ್ತದೆಯಂತೆ. ಇದಕ್ಕೆ ಕಾರಣ ಆ ಬೆಟ್ಟದಲ್ಲಿ ನೆಲೆಸಿರುವ ದೇವಿ. ಭಕ್ತರು ಹೇಳುವ ಪ್ರಕಾರ ಇದೊಂದು ಭೂಲೋಕದ ಸ್ವರ್ಗ ಎನ್ನುತ್ತಾರೆ. ಸೂಕ್ಷ್ಮವಾಗಿ ಗಮನಿಸುವಾಗ ದೇವಿಯ ವಾಹನ ಸಿಂಹದಂತೆ ಕಾಣಿಸುತ್ತಿರುವ ಈ ಬೆಟ್ಟ ಹಾಗೂ ಬಂಡೆಗಳ ಮಧ್ಯೆ ಇರುವ ಗುಹೆಯಲ್ಲಿ ದೇವಿ ನೆಲೆಸಿದ್ದು ಸಿಂಹದ ಬಾಯಿಯೊಳಗಡೆ ಕುಳಿತಿರುವಂತೆ ಕಾಣಿಸುತ್ತಿದೆ. ಈ ದೇವಿ ಇಲ್ಲಿ ನೆಲೆ ನಿಂತ ಬಗ್ಗೆ ಪೌರಾಣಿಕ ಹಿನ್ನೆಲೆಯೂ ಇದೆ. ಪುರಾಣ ತಿಳಿಸುವ ಪ್ರಕಾರ ಲೋಕಕ್ಕೆ ಕಂಟಕರಾಗಿದ್ದ ಶುಂಭ ನಿಶುಂಭರನ್ನು ವಧೆ ಮಾಡಿದ ನಂತರ ದೇವಿ ಈ ಜಾಗದಲ್ಲಿ ಬಂದು ಕುಳಿತು ವಿಶ್ರಾಂತಿ ಪಡೆದ ಜಾಗ ಇದೆಂದು ಪೌರಾಣಿಕವಾಗಿ ಜನ ನಂಬುತ್ತಾರೆ. ದೇವಿಯ ಮೂರ್ತಿಯ ಹಿಂದಿರುವ ಗುಹೆಯನ್ನು ನೋಡಿದರೆ ಸಿಂಹ ಬಾಯಿ ತೆರೆದು ನಿಂತಂತೆ ಕಾಣಿಸುತ್ತದೆ ಹಾಗೂ ಸಿಂಹದ ಕುತ್ತಿಗೆಯ ಭಾಗದಲ್ಲಿರುವ ಕೇಸರ ದೇವಿಯ ಮೂರ್ತಿಗೆ ಪ್ರಭಾವಳಿಯಂತೆ ಕಾಣಿಸುತ್ತಿದ್ದು, ಆ ಕಾರಣದಿಂದಲೇ ದೇವಿಗೆ ಕೇಸರ ದೇವಿ ಅಥವಾ ಕಸ್ಸರ್ ದೇವಿ ಎನ್ನುವಂತಹ ಹೆಸರು ಬಂದಿದೆಯಂತೆ. ಈ ಬೆಟ್ಟವನ್ನು ಭಕ್ತರು ದೇವಿಯ ವಾಹನವಾದ ಸಿಂಹ ಬೆಟ್ಟವಾಗಿ ಮಾರ್ಪಾಡಾಗಿರುವುದು ಎಂದು ಜನ ನಂಬುತ್ತಾರೆ. ಅಷ್ಟಕ್ಕೂ ಈ ಬೆಟ್ಟದ ಮೇಲಿರುವ ದೇವಾಲಯ ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರಾಖಂಡದ ಆಲ್ಮೋರಾದಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಒಂದು ಹಳ್ಳಿಯಲ್ಲಿರುವ ಬೆಟ್ಟದ ಮೇಲೆ ಈ ಕಸ್ಸರ್ ದೇವಿ ದೇವಾಲಯವಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಕುತೂಹಲಕಾರಿ ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.